ಮೈಸೂರು ದೇವಸ್ಥಾನ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೂ ಅನಧಿಕೃತ ದೇವಸ್ಥಾನ ಇಲ್ಲ, ಇರೋದೆಲ್ಲವೂ ಅಧಿಕೃತ ದೇವಸ್ಥಾನಗಳೇ. ಅನಧಿಕೃತ ಇದ್ರೆ ಅದನ್ನ ಅಧಿಕೃತವನ್ನಾಗಿ ಮಾಡಬೇಕು. ಕಾನೂನು ಯಾರನ್ನೂ ಬಿಡೋದಿಲ್ಲ, ಕಾನೂನನ್ನು ಎಲ್ಲರೂ ಪಾಲನೆ ಮಾಡಬೇಕು. ಅನಧಿಕೃತ ದೇವಸ್ಥಾನಗಳಿದ್ದರೂ ಅದನ್ನ ಅಧಿಕೃತ ಮಾಡಬೇಕು. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಹೇಳಿದರು. ಆಗಿರೋದು ಮೈಸೂರಲ್ಲಿ ಮಾತ್ರದಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಇಂತಹ ಅನಧಿಕೃತವಾದಂಥ ದೇವಾಲಯಗಳೇ ಇಲ್ಲ. ಈಗ ನಾವು ಕಂಡ ಹಾಗೆ ನಮ್ಮ ಎಲ್ಲಿ ಅಧಿಕೃತವಾಗಿ ದೇವಾಲಯಗಳಿದ್ದಾವೆ ಅಥವಾ ನಿರ್ಮಾಣ ಇದೆ ಅಲ್ಲಿ ಯಾವತ್ತೂ ಅಪಾಯ ಇಲ್ಲ. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ದೇವಾಲಯ ಕಟ್ಟುವಾಗ ದೇವಾಲಯ ಅಂತಂದರೆ ಅದನ್ನು ಅಧಿಕೃತವಾಗಿ ಕಾನೂನು ಪ್ರಕಾರ ಸರಿಯಾದ ಆಜ್ಞೆಗಳನ್ನು ಪಡ್ಕೊಂಡು ಮಾಡಬೇಕು. ಮಾಡದೇ ಇದ್ದರೆ ಅಪಾಯ ಇದೆ. ಯಾಕೆಂದರೆ ಕಾನೂನಿನ ಅಸ್ತ್ರ ಎಲ್ಲರ ಮೇಲೆ ಹರಿತದೆ. ಅದರಿಂದ ಇಂತಹ ಕಾರ್ಯವನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ರೆಗ್ಯುಲರೈಸ್ ಮಾಡಲಿ, ಅನಧಿಕೃತ ರೆಗ್ಯುಲೈಸ್ ಮಾಡಲಿ.